ಹಿಜಾಬ್ ಪ್ರಕರಣ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿ ಏಕಸದಸ್ಯ ಪೀಠದಲ್ಲಿದ್ದಂತಹ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಆದೇಶವನ್ನು ಹೊರಡಿಸಿದ್ದಾರೆ. ಇಂದು ಅರ್ಜಿದಾರರ ಪರ ಸಜ್ಜನ್ ಪೂವಯ್ಯ, ಕಾಳೀಶ್ವರಂ ರಾಜ್, ದೇವದತ್ ಕಾಮತ್, ಸಂಜಯ ಹೆಗಡೆ, ಮೊಹಮ್ಮದ್ ತಾಹಿರ್ ವಾದವನ್ನು ಮಂಡಿಸಿದರು. ವಾದ ಪ್ರತಿವಾದ ಆರಂಭವಾಗ್ತಾ ಇದ್ದಂತೆಯೇ ಈ ಪ್ರಕರಣದ ವಿಚಾರಣೆಗೆ ವಿಸ್ತೃತ ಪೀಠದ ಅವಶ್ಯಕತೆ ಇದೆ ಎಂದು ನ್ಯಾಯಾಧೀಶರು ಅರ್ಜಿದಾರರಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಸ್ತೃತ ಪೀಠ ಬೇಡ, ನೀವೇ ಎರಡು ಬಗೆಯ ಅಭಿಪ್ರಾಯ ಕೇಳಿ ತೀರ್ಪು ನೀಡಿ, ನಮಗೆ ಬೇಗ ತೀರ್ಪು ಬರುವುದು ಮುಖ್ಯ ಎಂದ ಅರ್ಜಿದಾರರು ನ್ಯಾಯಪೀಠಕ್ಕೆ ನಿವೇದನೆಯನ್ನ ಮಾಡಿದ್ರು. ಮದ್ರಾಸ್ ಕೇರಳದಲ್ಲಿ ಸಹ ಏಕಸದಸ್ಯ ಪೀಠವೇ ಇದೇ ವಿಚಾರವಾಗಿ ತೀರ್ಪನ್ನು ನೀಡಿದೆ. ಈ ವೇಳೆ ಅಡ್ವೊಕೇಟ್ ಪ್ರಭುಲಿಂಗ ನಾವಡಗಿ ಪ್ರತಿವಾದವನ್ನು ಮಂಡಿಸಿ ವಿಸ್ತೃತ ಪೀಠಕ್ಕೆ ನೀಡುವ ಬಗ್ಗೆ ನಮಗೆ ಅಭ್ಯಂತರವಿಲ್ಲ ಎಂದರು. ಮತ್ತೆ ಅರ್ಜಿದಾರರ ಪರ ವಕೀಲ ಸಂಜಯ ಹೆಗಡೆ ವಾದವನ್ನು ಮಂಡಿಸಿ, ಇದು ನನ್ನೂರು, ನನ್ನ ಕಾಲೇಜಿನಲ್ಲಿ ನಡೆದಂತಹ ಪ್ರಕರಣವಾಗಿದೆ. ವಿಸ್ತೃತ ಪೀಠಕ್ಕಾಗಿ ಹೋಗುವುದಾದರೆ 2 ತಿಂಗಳ ಮಟ್ಟಿಗೆ ಮಧ್ಯಂತರ ಆದೇಶವನ್ನ ನೀಡಿ ಎಂದು ಸಂಜಯ ಹೆಗಡೆ ವಾದವನ್ನು ಮಂಡಿಸಿದರೆ, ಮತ್ತೋರ್ವ ಅರ್ಜಿದಾರರ ಪರ ಆದೇಶವನ್ನು ನೀಡಬೇಡಿ ಎಂದರು. ಸರ್ಕಾರಕ್ಕೆ ಸಮವಸ್ತ್ರ ಬಗ್ಗೆ ನಿರ್ದೇಶಿಸಿರುವಂತಹ ಅಧಿಕಾರವಿಲ್ಲ, ಜೊತೆಗೆ ಸರ್ಕಾರದ ಕಾಯ್ದೆಯಲ್ಲಿ ಈ ಬಗ್ಗೆ ಸ್ಪಷ್ಟ ನಿರ್ದೇಶನವಿಲ್ಲ ಎಂದು ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಂತೆಯೇ ನ್ಯಾಯಾಧೀಶರು ಎಲ್ಲರ ವಾದವನ್ನ ಮಂಡಿಸಬೇಡಿ ಎಂದು ಗರಂ ಆದ್ರು. ಕೊನೆಗೆ ವಾದ ಪ್ರತಿವಾದ ಆಲಿಸಿದ ಏಕಸದಸ್ಯ ಪೀಠದ ನ್ಯಾಯಾಧೀಶ ಕೃಷ್ಣ ದೀಕ್ಷಿತ್ ಅವರು ವಿಸ್ತೃತ ಪೀಠ ರಚನೆಯ ಬಗ್ಗೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗೆ ಪತ್ರವನ್ನು ಬರೆದು ಪ್ರಕರಣವನ್ನು ಮುಂದೂಡಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೇ, ಈ ಪ್ರಕರಣ ಅತಿ ಸೂಕ್ಷ್ಮವಾಗಿರುವ ಕಾರಣ ಎಷ್ಟು ಪೀಠದಲ್ಲಿ ವಿಚಾರಣೆ ನಡೆಸಬೇಕು ಎಂಬುದನ್ನು ತೀರ್ಮಾನಿಸಲಿದ್ದಾರೆ ಎಂದಿದ್ದಾರೆ. ತಕ್ಷಣವೇ ಸಂಪೂರ್ಣ ಕಡತ ಮುಖ್ಯ ನ್ಯಾಯಮೂರ್ತಿಗೆ ಕಳುಹಿಸಿ ಎಂದು ಹೈಕೋರ್ಟ್ ರಿಜಿಸ್ಟರ್ಗೆ ನ್ಯಾಯಮೂರ್ತಿಗಳ ನಿರ್ದೇಶನ ನೀಡಿದ್ದಾರೆ. ಅರ್ಜಿದಾರರು ಮುಂದಿನ ವಿಚಾರಣೆಯ ವೇಳೆ ಮನವಿಯನ್ನು ಸಲ್ಲಿಸಬಹುದು, ಮಧ್ಯಂತರ ಆದೇಶದ ಬಗ್ಗೆ ಮನವಿಯನ್ನು ಸಲ್ಲಿಸಬಹುದು ಎಂದು ಹೇಳಿದ್ದಾರೆ.